ಇದು ರಾಯರಿಗೆ ಅತ್ಯಂತ ಪ್ರಿಯವಾದ ಸ್ಥಳ. ಮಂತ್ರಾಲಯದಿಂದ ನದಿ ದಾಟಿ ಇಲ್ಲಿಗೆ ಬಂದು 12 ವರ್ಷ ತಪಸ್ಸು ಮಾಡಿ ಇಲ್ಲಿ ಹನುಮಂತ ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಇನ್ನು ಯಾರ್ಯಾರಿಗೆ ಮಕ್ಕಳಾಗಿಲ್ಲ, ಯಾರ್ಯಾರಿಗೆ ಕೆಲಸದ ಒಂದು ಅವಶ್ಯಕತೆ ಇದೆ, ಅತೀ ತೀವ್ರವಾಗಿ ಅನ್ವಯಿಸತಕ್ಕಂಥ ಶಕ್ತಿ ನಮ್ಮ ಶ್ರೀ ರಾಘವೇಂದ್ರ ಪ್ರಭುಗಳಲ್ಲಿದೆ. ಇಲ್ಲಿ ಪವಿತ್ರವಾಗಿ ರಾಘವೇಂದ್ರ ಒಂದು ಅನುಗ್ರಹ ಮತ್ತು ವಾಯುದೇವರ ಅನುಗ್ರಹ ತುಂಬ ಇಲ್ಲಿರೋದಕ್ಕೆ ತುಂಬ ಪ್ರಸಿದ್ಧಿ ಪಡೆದಿದೆ ಈ ಸ್ಥಳ. ರಾಯರು ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಶಯನೇ ಇಲ್ಲ. ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಈ ಶಬ್ದದಲ್ಲಿ ಎಷ್ಟು ಅಕ್ಷರಗಳಲ್ಲಿ ಎಷ್ಟು ಪವಿತ್ರತೆ ಇದೆ ಅಂದರೆ ಅವರನ್ನು ಅಲ್ಲೇ ತೋರಿಸಿಕೊಟ್ಬಿಡ್ತಕ್ಕಂಥ ಮಹನೀಯರು ನಮ್ಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ನನ್ನ ಹೆಸರು ಶ್ರೀನಿವಾಸ್ ಕನಸಾವಿ ಅಂತ. ನಾವು ಮೂಲತಃ ರಾಯಚೂರಿನವರು. ಇದು ಒಂದು ಗಾಣದಾಳ ಅಂತ ಒಂದು ಪರಮ ಪ್ರಸಿದ್ಧವಾದಕ್ಕಂಥ ಕ್ಷೇತ್ರ. ಇಲ್ಲಿ ಮುಖ್ಯ ಪ್ರಾಣದೇವರು 5 ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ 12 ವರ್ಷ ತಪಸ್ಸು ಮಾಡಿ ವೆಂಕಟರಮಣನ, ಲಕ್ಷ್ಮೀ ವೆಂಕಟರಮಣನ ಹಾಗೂ ಪಂಚಮುಖಿ ಪ್ರಾಣದೇವರನ್ನು ಇಲ್ಲಿ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಹೇಗೆ ಸಾಕ್ಷಾತ್ಕರಿಸಿಕೊಂಡ್ರು ಅಂದರೆ ಅವರು ತಪಸ್ಸು ಮಾಡಿದ ಕ್ಷಣದಲ್ಲಿ ಪ್ರಾಣದೇವರು ಅಂದರೆ ನಮ್ಮ ವಾಯುದೇವರು ಇಲ್ಲಿ ಪಂಚ ಅವತಾರಗಳಿಂದ ಈ ರೇಖೆ ರೂಪದಲ್ಲಿ ಒಡಮೂಡಿದಂದರೆ ಸ್ವಯಂ ಉದ್ಭವ ಆಗಿದ್ದಾರೆ. ಅವು ರೇಖೆಗಳಲ್ಲಿ ಕಾಣಲ್ಪಡುತ್ತದೆ. ಈ ಪಂಚ ಪ್ರಾಣದೇವರು ಅಂತ ಹೇಳಿದ್ರೆ ಮುಖ್ಯವಾಗಿ ಹನುಮಂತ ದೇವರು, ಆಮೇಲೆ ನರಸಿಂಹದೇವರು, ಆಮೇಲೆ ಹಯಗ್ರೀವ ದೇವರು, ಭೀಮಸೇನ ದೇವರು ಹಾಗೂ ವರಾಹರೂಪಿ. ಈ 5 ಅವತಾರಗಳಲ್ಲಿ ಅವರು ರೇಖೆಯ ಒಂದು ಇದರೊಳಗೆ ಉದ್ಭವ ಆಗಿ ಅವರಿಗೆ ದರ್ಶನ ಕೊಟ್ಟು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಇದು ರಾಯರಿಗೆ ಅತ್ಯಂತ ಪ್ರಿಯವಾದ ಸ್ಥಳ. ಅವರು ಇಲ್ಲಿ ಅವರ ಒಂದು ಸನ್ನಿಧಾನ ಇರೋದಕ್ಕೋಸ್ಕರ ಮಂತ್ರಾಲಯದಿಂದ ನದಿ ದಾಟಿ ಇಲ್ಲಿಗೆ ಬಂದು 12 ವರ್ಷ ತಪಸ್ಸು ಮಾಡಿ ಇಲ್ಲಿ ಹನುಮಂತ ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಆ ಸಾಕ್ಷಾತ್ಕರಿಸಿಕೊಂಡ ಸ್ಥಳವೇ ಈಗ ಗಾಣದಾಳ ಆಗಿ ಈಗ ಇಲ್ಲಿ ಪ್ರಾಣದೇವರು ಇಲ್ಲಿ ಕೂತು ನಮ್ಮ ಎಲ್ಲರನ್ನು ಅನುಗ್ರಹ ಮಾಡ್ತಿದ್ದಾರೆ. ಈ ಅನುಗ್ರಹವನ್ನು ಪಡೆದುಕೊಳ್ಳೋಸ್ಕರ ಎಲ್ಲ ಭಕ್ತಾದಿಗಳು ಮಂತ್ರಾಲಯಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಇಲ್ಲಿಗೆ ಬಂದು ಪ್ರಾಣದೇವರ ಒಂದು ಅನುಗ್ರಹ ತೆಗೆದುಕೊಂಡು ಮಂತ್ರಾಲಯ ಮತ್ತೆ ರಾಯರ ದರ್ಶನ ಪಡೆದುಕೊಳ್ಳುತ್ತಾರೆ. ಮುಂಚೆ ರಾಯರ ಮಠಕ್ಕೆ ಸೇರತಕ್ಕಂಥದ್ದು ಜಾಗ ಇರೋದ್ರಿಂದ ಇಲ್ಲಿ ಪವಿತ್ರವಾಗಿ ರಾಯರ ಒಂದು ಅನುಗ್ರಹ ಮತ್ತು ವಾಯುದೇವರ ಅನುಗ್ರಹ ತುಂಬ ಇಲ್ಲಿರೋದಕ್ಕೆ ತುಂಬ ಪ್ರಸಿದ್ಧಿ ಪಡೆದಿದೆ ಈ ಸ್ಥಳ. ಯಾರ್ಯಾರು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲ ರಾಯರು ಪ್ರೀತಿಯಾಗಿ ಅವರಿಗೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ಈಗೂ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಇರತಕ್ಕಂಥವರು ಇಲ್ಲಿಗೆ ಬಂದು ಅನುಗ್ರಹ ತಗೊಳ್ಳಿಕ್ಕೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಅನುಗ್ರಹ ತಗೊಳ್ತಾ ಇದ್ದೀವಿ. ರಾಯರು ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಶಯನೇ ಇಲ್ಲ. ಯಾಕಂದರೆ ರಾಯರ ಪವಾಡಗಳಲ್ಲಿ ಹೇಳಬೇಕಾದ್ರೆ ನನಗೆ ಅನುಭವ ತಂದಿರತಕ್ಕಂಥ ಪವಾಡಗಳು ಏನಂದರೆ, ನಮ್ಮಲ್ಲಿ ಒಂದು ಸರ್ತಿ ಏನೂ ಇರಲಿಲ್ಲ. ನಾನು ಬರೀ ಒಂದು 100 ಗ್ರಾಮಷ್ಟು ಗೋಡಂಬಿ ದ್ರಾಕ್ಷಿ ತೊಗೊಂಡು ಹೋಗಿ ನೈವೇದ್ಯ ಮಾಡಿಸಿದ್ರೆ ನಮ್ಮ ಊಟದಲ್ಲಿ ಅವರು 1/4 kg ಆಗುವಷ್ಟು ಅಂಥದ್ದು ನಮಗೆ ಪಾಯಸದ ರೂಪದಲ್ಲಿ ಇದರಲ್ಲಿ ಮತ್ತೆ ನಮಗೆ ವಾಪಸ್ಸು ಕೊಡ್ತಕ್ಕಂಥ ಅನುಗ್ರಹ ಮಾಡ್ತಾರೆ ರಾಘವೇಂದ್ರ. ಯಾಕಂದರೆ ಅವರು ನಮ್ಮ ಒಂದು ನಾವೇನು ಸೇವೆ ಮಾಡ್ತೀವಿ ಆ ಸೇವೆಗೆ ತಕ್ಕನಾಗಿ ವಾಪಸ್ ಕೊಟ್ಬಿಡ್ತಾರೆ. ಅವರು ತಮ್ಮಲ್ಲಿ ಯಾವುದೂ ಇಟ್ಕೊಳ್ಳೋದಿಲ್ಲ. ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಈ ಶಬ್ದದಲ್ಲಿ ಎಷ್ಟು ಅಕ್ಷರಗಳಲ್ಲಿ ಎಷ್ಟು ಪವಿತ್ರತೆ ಇದೆ ಅಂದರೆ ಅವರನ್ನು ಅಲ್ಲೇ ತೋರಿಸಿಕೊಟ್ಬಿಡ್ತಕ್ಕಂಥ ಮಹನೀಯರು ನಮ್ಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಗುರು ಸಾರ್ವಭೌಮರಲ್ಲಿ ಅವರ ವೃಂದಾವನದಲ್ಲಿ ಎಲ್ಲ ಅವತಾರಗಳ ವೈಶಿಷ್ಟ್ಯ ಇದೆ. ವಿಶೇಷವಾಗಿ ಮೂಲರಾಮನ ಸನ್ನಿಧಾನ, ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇರೋದರಿಂದ ಎಲ್ಲ ರಾಯರಿಗೆ ಎಲ್ಲರ ಭಕ್ತರು ವಿಶೇಷವಾಗಿ ಅತಿ ಶೀಘ್ರದಲ್ಲಿ ಎಲ್ಲ ಸ್ವಾಮಿಗಳಿಗಿಂತ ಅತಿ ಶೀಘ್ರವಾಗಿ ಅನುಗ್ರಹ ಮಾಡ್ತಕ್ಕಂಥವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಭುಗಳು.
ಇದು ಅವರ ವಿಶೇಷತೆ ಹೇಳಬೇಕಾದ್ರೆ ಇನ್ನು ಯಾರ್ಯಾರಿಗೆ ಮಕ್ಕಳಾಗಿಲ್ಲ, ಯಾರ್ಯಾರಿಗೆ ಕೆಲಸದ ಒಂದು ಅವಶ್ಯಕತೆ ಇದೆ, ಅವಾಗೆಲ್ಲ ಅತೀ ತೀವ್ರವಾಗಿ ಅನ್ವಯಿಸತಕ್ಕಂಥ ಶಕ್ತಿ ನಮ್ಮ ಶ್ರೀ ರಾಘವೇಂದ್ರ ಪ್ರಭುಗಳಲ್ಲಿದೆ. ಅದರಿಂದಾಗಿ ನಾವು ಬೆಂಗಳೂರಿಂದ ಬಂದು ಇಲ್ಲಿಂದ ಶ್ರೀ ರಾಘವೇಂದ್ರ ಅನುಗ್ರಹಕ್ಕೆ ಬಂದಿದ್ದೇವೆ. ಅವರ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ. ಲಕ್ಷ್ಮೀ ನರಸಿಂಹಾಯ ನಮಃ.